ಬಹಳಷ್ಟು ರಾಜ್ಯ ಹಾಗೂ ರಾಷ್ಟ್ರೀಯ ಆಟಗಳನ್ನು ಒಳಗೊಂಡಿರುವಂತಹ 2 ತಂಡ ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜು ಮಹಿಳಾ ಪಂದ್ಯಾಟದ ವೆರಿ ರೆವರೆಂಡ್ ಮಸಂಜ A.PATRAO ಮೆಮೋರಿಯಲ್ ಟ್ರೋಫಿಗಾಗಿ ನಡೆಯುತ್ತಿರುವಂತಹ ಈ ಪಂದ್ಯಾಟದ ಫೈನಲ್ ಹಂತದ ಪಂದ್ಯಾಟದಲ್ಲಿ ಈ ಟ್ರೋಫಿ ಯಾರಿಗೆ ಹೋಲಿತದೆ, ಭಾಗ್ಯಲಕ್ಷ್ಮಿ ಯಾರ ಪಾಲಿಗೆ ಆಗ್ತದೆ ನೋಡಬೇಕಾಗಿದೆ. ಬಹಳಷ್ಟು 2 ತಂಡಗಳು ಕೂಡ ಸಮಬಲದ ರಾಷ್ಟ್ರೀಯ ಆಟಗಳನ್ನು ಒಳಗೊಂಡಿರುವ 2 ತಂಡ ಕೂಡ ಇದೀಗ ನಮ್ಮ ಮುಂದೆ ಇದ್ದಾರೆ. ಕಳೆದ ಬಾರಿ ಕೂಡ ಈ 2 ತಂಡಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜು ಮಹಿಳಾ ಕಬಡ್ಡಿ ಪಂದ್ಯಾಟದ ಫೈನಲ್ ನಲ್ಲಿ ಸೆಣಸ ನಡೆದಂತಹ 2 ತಂಡಗಳು. ಹೊತ್ತಿಗೆ ಅಲ್ವಾಸ್ ಮೂಡಬಿದ್ರೆ ಅವರು ತಮ್ಮ ಪ್ರಥಮ ಅಂಕವನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಉಜಿರೆ ಕಡೆಯಿಂದ ದಾಳಿಯಲ್ಲಿ ಅಂಕ ಗಳಿಸಿಲ್ಲ. ಚಕ್ರವರ್ತಿ ಅರ್ಚನಾ ಉಜಿರೆ ತಂಡಕ್ಕೆ 2-1. ಪಟ್ಟಿಯಲ್ಲಿ ಗಮನಿಸುವಾಗ 2-1. ಮತ್ತೆ ಒಂದು ಅಂಕ ಉಜಿರೆ ತಂಡಕ್ಕೆ. ಹೊರಗಡೆ 6-3 in favor of Moodbidre. ವೀಕ್ಷಿತ ಅವರಿಂದ ದಾಳಿಯಲ್ಲಿ ಪ್ರಯತ್ನ.
ಮಾಡುವಿಲ್ಲವೇ ದಾಳಿಯಲ್ಲಿ ವೀಕ್ಷಿತನವರು ಗಳಿಸಲೇಬೇಕೆನ್ನುವಂತ ಪ್ರಯತ್ನದಲ್ಲಿ ಈ ಬಾರಿ ಮತ್ತೆ ಒಂದು ಅಂಕದ ಸೇರ್ಪಡೆ ಈ ಬಾರಿ ಮತ್ತೆ ಮತ್ತೆ ಮೂಡಬಿದ್ರೆ ಸಂಸ್ಥೆ ತಂಡಕ್ಕೆ ಥರ್ಡ್ ರೈಡ್ ನ ಮಾಡುವಿಲ್ಲವೇ ಮಡಿಯಲ್ಲಿ ಮತ್ತೆ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನದಲ್ಲಿ ಈ ಬಾರಿ ಮತ್ತೆ ಸೂಪರ್ ರೈಡ್ ಆಗಿದೆ. 3 ಅಂಕವನ್ನು ಪಡ್ಕೊಂಡಿದ್ದಾರೆ. 10-3. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 13-4 13-4ರಲ್ಲಿ ಮೂಡಬಿದ್ರೆ ಈಕೆಯವರು ಗಳಿಸುವ ಪ್ರಯತ್ನದಲ್ಲಿ ಯಾವುದೇ Ride route. Second man out. Warning. Yes. Just number, sir. Okay, 05. Yes, ಈಗಲೇ ಈ ಒಂದು ಅಂಕದ ಗಳಿಕೆಯನ್ನು ಉಜಿರೆ ತಂಡದವರು ಗಾಳಿಯಲ್ಲಿ ಒಂದು ಸಂಕಲಕ್ಕಾಗಿ ಪ್ರಯತ್ನದಲ್ಲಿ ಗಳಿಸಿಕೊಂಡಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 14-5 ಯೋಗ್ಯತೆ ಉಂಟು ಒಂದು ಅಂಕದ ಗಳಿಕೆಯಲ್ಲಿ 15-6 ಅಷ್ಟೇ ಆಡ್ತೀನಿ ನಿಂತಲೆ
ಗಳಿಕೆ ಪ್ರಯತ್ನದಲ್ಲಿ ಪ್ಲಸ್ 1 ಪಾಯಿಂಟ್ ಅನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಅಲ್ವಾಸ್ ಗಾಯತ್ರಿ ಅವರಿಂದ ರೈಡಲ್ಲಿ ಈಗ ಲೆಫ್ಟ್ ಕಡೆಯಿಂದ ready. ಕೈಯಲ್ಲಿ ಮುಖಾಂತರ ಅಂಕಕ್ಕಾಗಿ ಪ್ರಯತ್ನ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ಮಾನಸಿನವರು. 17-8 17-8ರಲ್ಲಿ Back. ಬೋನಸ್ ಅಂಕದ ಗಳಿಕೆಯಲ್ಲಿ Gayatri, car, Gayatri. Ready. Morshaka, gap. Hey. ಬೋನಸ್ ಮಟ್ಟಿಗೆ ಪಟ್ಟಿಯನ್ನು ಗಮನಿಸ್ತಾ ಇರುವಾಗ 18-10ರಲ್ಲಿ ಆಟವನ್ನು ಮುಂದುವರಿಸಿಕೊಂಡು ಬರ್ಲಿ ರೆಡಿ ಒಂದು ಅಂಕದ ಗಳಿಕೆಯಲ್ಲಿ 20-10 20-10 ಪ್ರಯತ್ನ ಏನ್ ಮ್ಯಾಚ್ ಕಲ್ತು ವೀಕ್ಷಿತ ಲೆಫ್ಟ್ ಸೈಡ್ ಬದಿಯಲ್ಲಿ ಗಳಿಸುವ ಪ್ರಯತ್ನ ಬಾರಿ ಮತ್ತೆ ಒಂದು ಅಂಕಗಳ 21-10
ಥರ್ಡ್ ರೈಡ್ ಥರ್ಡ್ ರೈಡ್ ರೈಡಲ್ಲಿ ಅಲ್ವಾಸ್ ಕಡೆಯಿಂದ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ಆಲ್ವಾಸ್ ಮೂಡಬಿದ್ರೆ ಕಡೆಗೆ. ಮತ್ತು ಬದಿಯಲ್ಲಿ ಉಜಿರೆ ಹಿತಶ್ರೀ ಈ ಮಧ್ಯೆ ಪ್ರಥಮ ಅವಧಿಯ ಮುಕ್ತಾಯದಲ್ಲಿ ಸ್ಕೋರ್ ಬೋರ್ಡ್ ಅನ್ನು ಗಮನಿಸ್ತಾ ಇರುವಾಗ 22-10 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡಬಿದ್ರೆ. ಮತ್ತೆ ದಾರಿಯಲ್ಲಿ ಮತ್ತೆ ಅಪ್ಪನ ದಾರಿಯಲ್ಲಿ ಸೂಪರ್ ಟೇಕ್ ಆಗುವಂತ ಮತ್ತೆ ಗಳಿಸುವ ಪ್ರಯತ್ನ. ಸೂಪರ್ ಟೇಕ್ ಆಗಿದೆ. ರೈಡಲ್ಲಿ ಉಜಿರೆ ಕಡೆಯಿಂದ ATM ಕಡೆಯಿಂದ ಈಗ ಪೆರ್ಲಂಪಾಡಿಯ ಹಿತಶ್ರೀ ಅವರಿಂದ ರೈಡಲ್ಲಿ ಈಗ ಅಂಕ ಗಳಿಸಲೇಬೇಕೆನ್ನುವಂತ ಪ್ರಯತ್ನದಲ್ಲಿ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಮತ್ತೆ ಮೂಡಬಿದ್ರೆ ಸಂಸ್ಥೆ ಥರ್ಡ್ ರೈಡ್ ಮತ್ತೆ ಆಲ್ವಾಸ್ ಸಂಸ್ಥೆಯವರಿಗೆ ಮತ್ತೆ ಥರ್ಡ್ ರೈಡ್ ಸೂಪರ್ ಟೇಕ್ ಆನ್ ಆಗಿದೆ. 23 ಅಂಕ ಗಳಿಸಲೇಬೇಕೆನ್ನುವಂತ ಪ್ರಯತ್ನದಲ್ಲಿ ಈ ಬಾರಿ ಮತ್ತೆ ಗಳಿಸಿಕೊಂಡಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 27-10 ಮತ್ತೆ ಮನಸ್ಸಿನವರಿದ್ದಾರೆ. ಕಾರ್ನರ್ಗೆ ಸರ್ಜ್ ಮಾಡುವ ಮುಖಾಂತರ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 10-28 ಮೂಡಬಿದ್ರೆ. ಮತ್ತೆ ಮನಸ್ಸವರು ಬೋನಸ್ ಅಂಕವನ್ನು ಪಡ್ಕೊಂಡಿದ್ದಾರೆ. ಮ್ಯಾಚ್ ಶಾಲೆದ ಕಾಲೇಜ್ ಮ್ಯಾಚ್ ನಿಜ ಆಡುತ್ತೆ ಮ್ಯಾಚ್ ಅವನು even ಸ್ವಲ್ಪ ಹೊತ್ನಬಲ್ ಬೋನಸ್ ಪಾಯಿಂಟ್ ರೆಡಿ 29 ಪ್ರಯತ್ನದಲ್ಲಿ ಒಂದು ಅಂಕ SDM ಉಜಿರೆ. ಮತ್ತೆ ಆಲ್ವಾಸ್ ಕಡೆಯಿಂದ ಟಚ್ ಪಾಯಿಂಟ್ ಅನ್ನು ಮಾಡ್ಕೊಂಡಿದ್ದಾರೆ.
ಕಾಪು ಇದ್ದಾರೆ 34-13 Alvas ಮುನ್ನಡೆ. ಥರ್ಡ್ ರೈಡ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಡೂ ಆರ್ ಡೈ ರೈಡ್ ಅಲ್ಲಿ ಆಲ್ವಾಸ್ ಕಡೆಯಿಂದ ಗಳಿಸಲೇಬೇಕೆನ್ನುವಂತ ಪ್ರಯತ್ನದಲ್ಲಿ ಅಂಕವನ್ನು ಪಡ್ಕೊಂಡು ಅಂಕಪಟ್ಟಿಯಲ್ಲಿ ಗಮನಿಸುವಾಗ 3 points. Ananda. ಉತ್ತಮವಾದಂತಹ ಹಿಡಿತ ಅಂಕಪಟ್ಟಿಯಲ್ಲಿ ಸೇರ್ಪಡೆ 14-40 ಕೊನೆಯ 5 ನಿಮಿಷವನ್ನು ಟಿಪ್ಪುಗಾರರು ಕದ್ದಾಗಿದೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 40-14 ಇನ್ ಫೇವರ್ ಆಫ್ ಅಲ್ವಾಸ್ ಮೂಡಬಿದ್ರೆ. 14-4 ಸೇರ್ಪಡೆ
ಗಾಯತ್ರಿ ಅಂಕ ಗಳಿಸುವ ಪ್ರಯತ್ನ. ಕೊನೆಯ 4 ನಿಮಿಷವನ್ನು ತೀರ್ಪುಗಾರರು ಕರೆದಿದ್ದಾರೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 40-15ರಲ್ಲಿ ಇಂಥವರ ಅಲ್ವಾಸ್ ಮೂಡಬಿದ್ರೆ ಮತ್ತೆ ಮನುಷ್ಯನವರಿಂದ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನ. ಈ ಬಾರಿ ಮತ್ತೆ ಟ್ಯಾಕಲ್ ಪ್ರಯತ್ನ. ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. 16-40 ಮತ್ತೆ ಗಾಯತ್ರಿ ಅವರಿಂದ ಯಾವುದೇ ಪ್ರಯತ್ನ ಇಲ್ಲ. ಮತ್ತೆ ಮನಸ್ಸಿನವರಿಂದ ಥರ್ಡ್ ರೈಡ್ ಮಾಡಿ ದಾರಿಯಲ್ಲಿ ಮೂಡಬಿದ್ರೆ ಕಡೆಯಿಂದ ಜರ್ಸಿ ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 40-16 ಇಂಥವರ ಅಲ್ವಾಸ್ ಮೂಡಬಿದ್ರೆ. ಈ ಬಾರಿ ಮತ್ತೆ ಪಾಯಿಂಟ್ ಆಗಿದೆ. ಕ್ಯಾಪ್ಟನ್ ನೋಟ್ ಕೊನೆಯ 2 ನಿಮಿಷವನ್ನು ಕರೆದಿದ್ದಾರೆ. 41-17 ಇನ್ ಫೇವರ್ ಆಫ್ ಅಲ್ವಾಸ್ ಮೂಡಬಿದ್ರೆ. ಅರ್ಚನವರಿಂದ 1 ಅಂಕದ ಗಳಿಕೆಯಲ್ಲಿ ಮತ್ತೆ ಗಾಯತ್ರಿ ಅವರು 42-17. ಲಾಸ್ಟ್ 1 ಮಿನಿಟ್ ಕೊನೆಯ 1 ನಿಮಿಷವನ್ನು ಕಳೆದಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 42-17 ಇನ್ ಫೇವರ್ ಆಫ್ ಅಲ್ವಾಸ್ ಮೂಡಬಿದ್ರೆ. ಕೊನೆಯ 1 ನಿಮಿಷ ಮತ್ತೆ ಮತ್ತೊಂದು ಟ್ಯಾಕಲ್ ಮತ್ತೆ ಯಶಸ್ವಿಯಾಗಿ ಪೂರ್ಣಗೊಂಡಂತಹ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜು ಮಹಿಳಾ ಕಬಡ್ಡಿ ಪಂದ್ಯಾಟದ ಫೈನಲ್ ಪಂದ್ಯ ಬಹಳಷ್ಟು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಅಂಕಣ 1ರಲ್ಲಿ ಈಗ ತಾನೇ ಮುಗಿದಂತ ಪಂದ್ಯಾಟದಲ್ಲಿ ಕಳೆದ ಬಾರಿಯ ಫಲಿತಾಂಶ ಈ ಬಾರಿ ಕೂಡ ಬಂದಿದೆ. 2021-22 ಸಾಲಿನಲ್ಲಿ ನಡೆದಂತ ಮಂಗಳೂರು ವಿಶ್ವವಿದ್ಯಾನಿಲಯದ ಫೈನಲ್ ಫಲಿತಾಂಶ 2022-23 ಕೂಡ ಮುಂದುವರೆದಿದೆ. ಕಳೆದ ಬಾರಿಯ ಚಾಂಪಿಯನ್ ಆಗಿರುವಂತಹ ಆಳ್ವಾಸ್ ಕಾಲೇಜು ಮೂಡಬಿದ್ರೆ ತಂಡ ಈ ವರ್ಷ ಕೂಡ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ.